ಸ್ಟಾರ್ಟ್ ಆಗಿ ಕುಂದಾಪುರ ಮೇನ್ ಅಂತ ನಮ್ಮ ಮೇನ್ ಕುಂದಾಪುರ ಒಬ್ಜೆಕ್ಷನ್ ಏರ್ನ ಒಬ್ಜೆಕ್ಷನ್ ಪಬ್ಲಿಕ್ ಇತ್ತೆ ಈ ರೇಂಜ್ ಗಿಡ ಮೇಲ್ ಬರೋಟ ತುಂಬ ಒಂಚೂರು ಅದೇ ಪ್ರೆಸ್ ಮಾಡ್ಕೊಡು ಪೂರ ಡಿಸಿ ಪರ್ಮಿಷನ್ ತಹಸೀಲ್ದಾರ್ ಪರ್ಮಿಷನ್ ಆಯ್ಬೇಕು ಪೂರ ಆಯ್ಬೇಕನೆ ಬತ್ತು ಫಸ್ಟ್ ಮಾಹಿತಿ ತಹಸೀಲ್ದಾರ ಪರ್ಮಿಷನ್ ಅತ್ತ ಸರ್ ಡಿಸಿ ನಕಲ್ ಪರ್ಮಿಷನ್ ಕೊರ್ಪೇರು ಜಾಗದ ಏನ ಪರ್ಮಿಷನ್ ಜಾಗ ಏರ್ನ ಉಂಡು ಇತ್ತೆ ಎನ್ನ ಜಾಗ ಅಂಡ್ ಎನ್ನ ಪರ್ಮಿಷನ್ ಎನ್ನ ವಯ್ಯನ ಇಡೀ ಉಡುಪಿರದ ಕಾಸರಗೋಡು ಮುಟ್ಟದಂಡು ನಿಮ್ಗೆ ಕನ್ನಡ ಬರ್ತದ ಬರ್ತಲ್ಲ ನಿಮ್ಗೆ ನಾವು ಮಾಹಿತಿ ಉಂಟು ಜಾಗ ಬಂಡ ಅಕ್ಕಲು ಕೊಡ್ತೇವೆ ಒಂದು ನಿಮಿಷ ಅಕ್ಕಲು ಕೊಡ್ತೇವೆ ಆ ಜಾಗ ವೈದ್ಯ ಮಕ್ಕಳಿತ್ತೆ ಬೇರೆ ಜಾಗ ಆ ಜಾಗ ಮೇಲೆ ಗೈಡ್ ಲೈನ್ಸ್ ಇದೆ ಫಸ್ಟ್ ಗೆ ಆ ಗೈಡ್ ಲೈನ್ಸ್ ಅನ್ನ ನೀವು ಓದ್ಬೇಕಂತ ಹೇಳಿ ನಮ್ಮ ಡಿಸಿಗೂ ಅದನ್ನು ಓದಿ ಹೇಳಿ ಆಯ್ತು ಎಸಿಗೆ ಓದಿ ಆಯ್ತು ತಹಶೀಲ್ದಾರಿಗಂತೂ ಮೊನ್ನೆ ನಮ್ಮ ಮುಲ್ಕಿ ತಹಶೀಲ್ದಾರಿಗೆ ಅರ್ಥ ಆಗ್ತದೆ ಅವರೇ ಮೊನ್ನೆ ಮಂಗಳೂರಲ್ಲಿ ಎಸಿ ಆಫೀಸಲ್ಲಿ ಆದಾಗ ಎಸಿಗೆ ಅದನ್ನು ಅರ್ಥ ಮಾಡಿಸಿದ್ದಾರೆ ಯಾಕಂದ್ರೆ ಬಂದು 200-300 ಪೊಲೀಸ್ ಇಟ್ಕೊಂಡು ಬಂದು ಏನೆಲ್ಲ ಮಾಡ್ಕೊಂಡು ನಾವು ವಾಪಸ್ ಕಳಿಸಿದ್ದೇವೆ ಅದರ ಪ್ರಕಾರ ಈಗ ನಮ್ಮ ಡಿಮಾಂಡ್ ಏನಿಲ್ಲದು ಇದು ಇಲ್ಲಿಯವರ ಏಳಿಂಜವರದು ಇವರದಲ್ಲ ಉಡುಪಿಯಿಂದ ಕಾಸರಗೋಡುವರೆಗಿದ್ದು ನಮ್ಮ ಉಡುಪಿ ದಕ್ಷಿಣ ಕನ್ನಡ ಆ ಕಡೆ ಕೇರಳದ ಬಿಡಿ ಹುಣಚದವರೆಗಿದ್ದು ಡಿಮಾಂಡ್ ಇರುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಮೊನ್ನೆ ಲೇಟೆಸ್ಟ್ ಒಂದು ಗೈಡ್ ಅದರಲ್ಲಿ 66 ಕಿಲೋವ್ಯಾಟ್ ಇದೆ ಅಬೌವ್ ಯಾವ ಯೋಜನೆ ಇರಬಹುದು ನೀವು ಟೆಲಿಗ್ರಾಫ್ ಆಕ್ಟ್ ಎಲೆಕ್ಟ್ರಿಸಿಟಿ ಆಕ್ಟ್ ಇನ್ನೊಂದು ಆಕ್ಟ್ ಯಾವ ಆಕ್ಟ್ ಇದ್ರೂ ಕೂಡ ಅದರೊಂದು ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ ಅಂತ ಇದೆ ಏನು ಫಾಲೋ ಮಾಡಬೇಕಂತ ಫಸ್ಟಿಗೆ 100% ಜನರಿಗೆ ನೋಟಿಸ್ ಆಗ್ಬೇಕು 100% ಇದು ಟವರ್ ಅಲ್ಲ ಟವರ್ ಜಾಗಕ್ಕೆ ಯಾರೋ ಒಬ್ಬ ಒಪ್ಪಿಗೆ ಕೊಟ್ಟಿದ್ದಾನೆ ಅವರಿಗೆ ಮಾಹಿತಿಯೇ ಇಲ್ಲದೆ ಯಾವುದೇ ರೀತಿಯಲ್ಲಿ ಅರಣ್ಯ ಇಲಾಖೆಯವರ ಕೂಡ ಗಮನಕ್ಕೆ ಬಾರದೆ ಅವರ ಜಾಗದಲ್ಲಿ ಬಂದು ಏಕಾಏಕಿ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಉರುಳಿಸಿದ್ದಾರೆ ಸ್ಟೆರ್ಲೈಟ್ ಕಂಪನಿಯವರು. ಈ ಬಗ್ಗೆ ಈಗ ಪೊಲೀಸ್ ಇಲಾಖೆಯವರು ಇದ್ದಾರೆ, ಅರಣ್ಯ ಇಲಾಖೆಯವರು ಇದ್ದಾರೆ. ಇದರ ಬಗ್ಗೆ ಸ್ಪಷ್ಟವಾಗಿ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೈಗೊಳ್ಳಬೇಕು. ಈ ಬಗ್ಗೆ ಪೊಲೀಸ್ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಅದರ ಜೊತೆಗೆ ಈ ಯೋಜನೆಯ ನೋಡಲ್ ಅಧಿಕಾರಿಯಾದ ನಮ್ಮ ಉಪವಿಭಾಗ ಎಸಿ ಅವರು, ಉಪವಿಭಾಗಾಧಿಕಾರಿಯವರನ್ನು ಮತ್ತು ಜಿಲ್ಲಾಧಿಕಾರಿಯವರನ್ನು ನಾವೆಲ್ಲರೂ ಸೇರಿಕೊಂಡು ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಕಾನೂನು ಬಾಹಿರವಾಗಿರೋಂಥ ಒಂದು ಚಟುವಟಿಕೆ. ಸ್ಟೆರ್ಲೈಟ್ ಕಂಪನಿಯವರು ನಿರಂತರವಾಗಿ ಈ ಭೂಮಾಲಕರಿಗೆ ಯಾವುದೇ ರೀತಿಯ ಒಂದು ಪ್ರಾಥಮಿಕ ಮಾಹಿತಿಯನ್ನು ಕೊಡದೆ, ಒಂದು ತುಂಡು ನೋಟಿಸನ್ನು ಕೊಡದೆ, ಏಕಾಏಕಿ ಬಂದು ಅವರ ಖುಷಿ ಬಂದ ರೀತಿಯಲ್ಲಿ ಅಲ್ಲಲ್ಲಿ ಅವರಿಗೆ ಮನ ಬಂದ ಹಾಗೆ ಮರ ಕಡಿಯುವಂಥದ್ದು, ಜಾಗ ಸಮತಟ್ಟು ಮಾಡುವಂಥದ್ದು, ಇದಕ್ಕೆ ಟವರ್ ಲೈನ್ ಹಾಕೋದಕ್ಕೆ ಟವರ್ ಹಾಕೋದಕ್ಕಾಗಿ ಫೌಂಡೇಶನ್ ಮಾಡುವಂಥದ್ದು